ಸ್ನೇಹಿತರೆ, ಯೋಗ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಜೂನ್ 21 ಕ್ಯಾನ್ವಾಸ್ ಆಗಿ ಇಟ್ಕೊಂಡು ಅದರ ಹಿನ್ನೆಲೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಡಾಕ್ಟರ್ ಮಾತಾಡ್ತಾ ಇದ್ದಾರೆ. ಅವರ ಮಾತಲ್ಲಿ ಧ್ವನಿ ಇದೆ, ಶ್ರದ್ಧೆ ಇದೆ, ಕಾಳಜಿ ಇದೆ, ಜೊತೆಗೆ ಪಾರಂಪರಿಕ ಹೊಂದಿರತಕ್ಕಂಥ ಭಾರತೀಯ ಯೋಗ ಪದ್ಧತಿ ಬಗ್ಗೆ ನಿಷ್ಠೆ ಇದೆ. ಇದನ್ನೆಲ್ಲ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಸಾಧನೆಪಡಿಸ್ತಾ ಇದ್ದೇವೆ. ಸ್ಪಂದನ ವಾಹಿನಿಯ ಬಹಳ ಹೆಮ್ಮೆಯ ಕಾರ್ಯಕ್ರಮ. ನಾನು ಮತ್ತೆ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ವಿದ್ಯಾರ್ಥಿಗಳಿಗೆ ಮೆಮೊರಿ ಪವರ್ ಜಾಸ್ತಿ ಮಾಡಲಿಕ್ಕೆ ಮತ್ತು ಏಕಾಗ್ರತೆ ಜಾಸ್ತಿ ಮಾಡಲಿಕ್ಕೆ, ವಿಶೇಷವಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಲಿಕ್ಕೆ ನಿಮ್ಮದೇ ಆದ ಅದ್ಭುತ ಟೆಕ್ನಿಕ್ಸ್ಗಳಿದೆ ಯೋಗದ ಮೂಲಕ ಬಂದಿರತಕ್ಕಂಥದ್ದು. ಹೌದು. ಸೊ ನಾನು ಯೋಗದ ಒಂದು ಚಿಕಿತ್ಸೆಯ ಅಧ್ಯಯನ ಮಾಡ್ತಾ ಇದ್ದಾಗ ನಾನು ಏನು ಗಮನಿಸಿದೆ ಆಳವಾಗಿ ಅಂತಂದರೆ, ಪ್ರತಿನಿತ್ಯ ನಾವು ಕ್ರಮಬದ್ಧ ಯೋಗ ಶಿಕ್ಷಣವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಅದನ್ನು ನಾವು ಗಮನವಿಟ್ಟು ಅದನ್ನು ಆಸಕ್ತಿಯಿಂದ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಅದರಲ್ಲಿ ನಮಗೆ ಎಷ್ಟೋ ಒಳ್ಳೆಯದಾಗತ್ತೆ ಅಂತ ಇವತ್ತು ಸಂಶೋಧನೆ ನಮಗೆ ಅದ್ಭುತವಾದ ಒಂದು ಶಕ್ತಿಯನ್ನು ತೋರಿಸ್ತಾ ಇದೆ. ಸೊ ಯೋಗದಿಂದ ದೇಹದ ಬಲ ಹೆಚ್ಚು ಮಾಡ್ಬೋದು, ಯೋಗದಿಂದ ಮನೋಬಲವನ್ನು ಹೆಚ್ಚು ಮಾಡ್ಬೋದು, ಯೋಗದಿಂದ ಒಂದು ಆತ್ಮಬಲವನ್ನು ಹೆಚ್ಚು ಮಾಡ್ಬೋದು, ಯೋಗದಿಂದ ಒಂದು ಬುದ್ಧಿಯ ಬಲವನ್ನು ಹೆಚ್ಚು ಮಾಡ್ಬೋದು ಅಂತ ಇದ್ರಲ್ಲಿ ಎಷ್ಟೋ ಸಂಶೋಧನೆ ಅದರಲ್ಲಿ ಆಳವಾದ ಒಂದು ಅಧ್ಯಯನವನ್ನು ತೋರಿಸಿರುತ್ತೆ. ಯೋಗಾಭ್ಯಾಸ ಮಾಡ್ತಾ ಇರೋದ್ರಿಂದ ಒತ್ತಡ ಬಹಳಷ್ಟು ಕಡಿಮೆ ಆಗುತ್ತೆ. ಯೋಗಾಭ್ಯಾಸ ಮಾಡ್ತಾ ಇರೋದ್ರಿಂದ ವಿಶ್ರಾಂತಿ ಎಷ್ಟು ಉತ್ತಮವಾಗುತ್ತೆ. ಯೋಗಾಭ್ಯಾಸ ಮಾಡ್ತಾ ಇರೋದ್ರಿಂದ ದೇಹದ ಶಕ್ತಿ ಉತ್ತಮವಾಗುತ್ತೆ. ಯೋಗಾಭ್ಯಾಸ ಮಾಡ್ತಾ ಇರೋದ್ರಿಂದ ಜಡತ್ವ ದೂರ ಆಗುತ್ತೆ. ಯೋಗಾಭ್ಯಾಸ ಮಾಡ್ತಾ ಇರೋದ್ರಿಂದ ಆಸಕ್ತಿ ಹೆಚ್ಚಾಗತ್ತೆ. ಯೋಗಾಭ್ಯಾಸ ಮಾಡ್ತಾ ಇರೋದ್ರಿಂದ ಚುರುಕುತನ ಹೆಚ್ಚಾಗತ್ತೆ. ಯೋಗಾಭ್ಯಾಸ ಮಾಡ್ತಾ ಇರೋದ್ರಿಂದ ಭಯ ದೂರ ಆಗತ್ತೆ. ಯೋಗಾಭ್ಯಾಸ ಮಾಡ್ತಾ ಇರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ, ಅದು ಉತ್ತಮವಾಗುತ್ತೆ. ಯೋಗಾಭ್ಯಾಸ ಮಾಡ್ತಾ ಇರೋದ್ರಿಂದ ನಮ್ಮ ನರ್ವಸ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ, ಅದು ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ನರ್ವಸ್ ಸಿಸ್ಟಮಿಂದ ಏನು ಸಾಧ್ಯ ಅಂತಂದರೆ ನಾವು ಮನಃಶಾಂತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಈ ಮನಃಶಾಂತಿ ಒಂದು ಸ್ಥಿತಿಯನ್ನು ನಾವು ಕಾಪಾಡಿಕೊಂಡ್ರೆ, ಯೋಗದ ಅಭ್ಯಾಸವನ್ನು ಅಳವಡಿಸ್ಕೊಂಡ್ರೆ, ಉಸಿರಾಟದ ಪ್ರಕ್ರಿಯೆ ಇರ್ಬೋದು, ಬೇರೆ ಬೇರೆ ಅಭ್ಯಾಸವನ್ನು ನಾವು ಮಾಡಿದರೆ, ಅದು ನಾವು ಗಮನವಿಟ್ಟು ಅಭ್ಯಾಸ ಮಾಡ್ತಾ ಇರುವಾಗ ಏಕಾಗ್ರತೆಯೂ ಕೂಡ ಹೆಚ್ಚಾಗತ್ತೆ, ನೆನಪಿನ ಶಕ್ತಿಯೂ ಕೂಡ ಉತ್ತಮವಾಗುತ್ತೆ, ನಮ್ಮ ಬುದ್ಧಿ ಶಕ್ತಿಯೂ ಕೂಡ ಉತ್ತಮವಾಗುತ್ತೆ, ನಮ್ಮ ಜಾಣ್ಮೆ ಉತ್ತಮವಾಗುತ್ತೆ, ನಮ್ಮ ಕೌಶಲಪೂರ್ಣ ಚಿಂತನೆ ಉತ್ತಮವಾಗುತ್ತೆ, ನಮ್ಮಲ್ಲಿ ಹೊಸ ಒಂದು ಒಳ್ಳೆಯ ಒಂದು ಚಿಂತನೆ ಬರುತ್ತೆ. ಸೊ ಈ ಒಳ್ಳೆಯ ಯೋಚನೆ, ಒಳ್ಳೆಯ ಚಿಂತನೆ, ಒಳ್ಳೆಯ ಯೋಜನೆಗೆ ದಾರಿ ಅಂತ ನಾವು ಹೇಳ್ತೀವಿ. ಸೊ ಒಳ್ಳೆಯ ಯೋಚನೆ ಅತಿ ಮುಖ್ಯ. ಸೊ ಒಳ್ಳೆಯ ಯೋಚನೆ ಬರಬೇಕಾದ್ರೆ ನಮ್ಮ ಮನಸ್ಸು ಶಾಂತವಾಗಿರಬೇಕು. ಈ ಮನಸ್ಸು ಶಾಂತ ಮಾಡುವಂಥದ್ದು ಯೋಗ ಶಿಕ್ಷಣದಿಂದ ಒಂದು ಸಾಧ್ಯ ಅಂತ ನಾವು ಸಂಶೋಧನೆ ಅದನ್ನು ಉತ್ತರ ಕೊಟ್ಟಿರುತ್ತೆ. ಸೊ ಇದು ಅತಿ ಮುಖ್ಯ. ಸೊ ಏಕಾಗ್ರತೆ ಹೆಚ್ಚುಗೊಳಿಸುವಂಥದ್ದು, ನೆನಪಿನ ಶಕ್ತಿ ಹೆಚ್ಚುಗೊಳಿಸುವಂಥದ್ದು. ಇವತ್ತು ಎಷ್ಟೋ ವಿದ್ಯಾರ್ಥಿಗಳನ್ನು ಮಾತಾಡಿಸ್ತೀನಿ, ಬೇರೆ ಬೇರೆ ಭಾಗಗಳಲ್ಲಿ ಹೋದಾಗ ಅಥವಾ ನಮ್ಮಲ್ಲಿ ಡಿವೈನ್ ಪಾರ್ಕ್ ಟ್ರಸ್ಟ್ನಲ್ಲಿ ಕೃಪಾಕುಂಜ ಸಭಾಂಗಣದಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳ ಶಿಬಿರ ನಡೆದಾಗ ನಾನು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸುವುದಾದರೆ, ಇವತ್ತಿನ ವಿದ್ಯಾರ್ಥಿಗಳ ಸಮಸ್ಯೆಯಲ್ಲಿ ಸರ್ ನಂಗೆ ಓದಿದ್ದು ಅರ್ಥ ಆಗೋದಿಲ್ಲ, ಸರ್ ನಂಗೆ ಓದಿದ್ದು ನೆನಪಲ್ಲಿ ಉಳಿಯೋದಿಲ್ಲ, ಸರ್ ನಂಗೆ ಯಾಕೆ ಶಾಲೆಗೆ ಹೋಗ್ಬೇಕಂತ ಅನ್ಸುತ್ತೆ, ಸರ್ ನಂಗೆ ಶಾಲೆಗೆ ಹೋದಾಗ ಪಾಠ ಕೇಳುವಾಗ ನಿದ್ರೆ ಬರುತ್ತೆ, ನನಗೆ ಶಾಲೆಗೆ ಹೋದಾಗ ಆಸಕ್ತಿ ಇರುವುದಿಲ್ಲ, ಅಧ್ಯಾಪಕರು ಪಾಠ ಮಾಡುವಾಗ ನನ್ನ ಮನಸ್ಸೆಲ್ಲೋ ಹೋಗುತ್ತೆ ಸರ್, ಎಕ್ಸಾಮ್ ಬಂದಾಗ ಭಯ ಜಾಸ್ತಿ ಆಗತ್ತೆ ಸರ್, ಎಕ್ಸಾಮ್ ಬಂದಾಗ ಎಕ್ಸಾಮಿಗೆ ಹೋಗ್ಲಿಕ್ಕೆ ಗಲಿಬಿಲಿ ಆಗತ್ತೆ ಸರ್. ಇದೆಲ್ಲ ಸರ್ವೇ ಸಾಮಾನ್ಯವಾದಂತಹ ಸಮಸ್ಯೆ. ಹೇಗೆ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಿದರೆ, ಪ್ರತಿನಿತ್ಯ ಹೋಮ್ವರ್ಕ್ ಮಾಡಿದರೆ, ಪ್ರತಿನಿತ್ಯ ಶಾಲೆಗೆ ಹೋದರೆ, ಪ್ರತಿನಿತ್ಯ ಪರಿಶ್ರಮ ಹಾಕಿದರೆ ಹೇಗೆ ನಾವು ಕನಸನ್ನು ನನಸಾಗಿಸ್ಕೊಳ್ಳಿಕ್ಕೆ ಸಾಧ್ಯ, ಒಳ್ಳೆಯ ಪರ್ಸೆಂಟೇಜ್ ಬರಲಿಕ್ಕೆ ಸಾಧ್ಯವೋ, ಅದೇ ರೀತಿ ಪ್ರತಿನಿತ್ಯ ವಿದ್ಯಾರ್ಥಿ ಯೋಗಾಭ್ಯಾಸವನ್ನು ಅಳವಡಿಸ್ಕೊಂಡ್ರೆ ದಿನದ ಪ್ರಾರಂಭದಲ್ಲಿ ಅದರ ಮೂಲಕ ಆತನ ಏಕಾಗ್ರತೆಯು ಹೆಚ್ಚಾಗತ್ತೆ, ಆತನ ಒಂದು ನೆನಪಿನ ಶಕ್ತಿಯೂ ಕೂಡ ಹೆಚ್ಚಾಗತ್ತೆ. ನಾನು ನನ್ನ ಯೋಗ ಚಿಕಿತ್ಸೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಶೇಷವಾದಂಥ ಅಭ್ಯಾಸವನ್ನು ಹೇಳ್ಕೊಡ್ತೀವಿ, ಕೆಲವೊಂದು ವಿಶೇಷವಾದಂಥ ಆಹಾರ ಕ್ರಮದ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೇಳ್ತೀವಿ, ಕೆಲವೊಂದು ವಿಶೇಷವಾದಂಥ ವಿಶ್ರಾಂತಿಯ ಟಿಪ್ಸನ್ನು ಕೂಡ ಹೇಳ್ಕೊಡ್ತೀವಿ. ಇದು ಇವತ್ತಿನ ವಿದ್ಯಾರ್ಥಿಗಳಿಗೆ ಅತಿ ಅಗತ್ಯ. ಸೊ ಇದೆಲ್ಲ ನಾವು ಗಮನಿಸಿದಾಗ ಮನಸ್ಸು ತೀವ್ರ ಒತ್ತಡದಲ್ಲಿದೆ ಅಂತಂದರೆ ಏಕಾಗ್ರತೆಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ತೀವ್ರ ಭಯದಲ್ಲಿದೆ ಅಂತಂದರೆ ನೆನಪಿನ ಶಕ್ತಿ ಇರುವುದಿಲ್ಲ. ಮನಸ್ಸು ತೀವ್ರವಾದ ಕೋಪದಲ್ಲಿದೆ ಅಂತಂದರೆ ಯಾವ ಏಕಾಗ್ರತೆಯೂ ಬರುವುದಿಲ್ಲ, ನೆನಪಿನ ಶಕ್ತಿಯೂ ಬರುವುದಿಲ್ಲ. ಸೊ ಇದನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕಾದ್ರೆ, ದುರ್ಗುಣವನ್ನು ಕಡಿಮೆ ಮಾಡಿಕೊಂಡು ಅಥವಾ ನೆಗೆಟಿವಿಟಿಯನ್ನು ಕಡಿಮೆ ಮಾಡಿಕೊಂಡು ಪಾಸಿಟಿವಿಟಿಯನ್ನು ಜಾಸ್ತಿ ಮಾಡಬೇಕಾದ್ರೆ ನಿಜವಾಗ್ಲೂ ಯೋಗಕ್ಕೆ ಶಕ್ತಿ ಇದೆ. ಯೋಗಾಭ್ಯಾಸದಿಂದ ಏಕಾಗ್ರತೆಯನ್ನು ಕೂಡ ಹೆಚ್ಚುಗೊಳಿಸ್ಬೋದು, ಯೋಗಾಭ್ಯಾಸದಿಂದ ಒತ್ತಡವನ್ನು ದೂರ ಮಾಡ್ಕೊಳ್ಬೋದು, ಯೋಗಾಭ್ಯಾಸದಿಂದ ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚುಗೊಳಿಸ್ಕೊಳ್ಬೋದು, ಯೋಗಾಭ್ಯಾಸದಿಂದ ಉತ್ತಮ ವಿದ್ಯಾರ್ಥಿಯ ಗುಣವನ್ನು ಬೆಳೆಸ್ಕೊಂಡು ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ಅದರಿಂದ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಹೌದು. ಸೊ ಯೋಗವನ್ನು ಭಾರತ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಗ ಮಂತ್ರಗಳನ್ನು ಹೇಳಬೇಕು. ಯೋಗ ಮಂತ್ರವನ್ನು ಹೇಳಿದ ಯೋಗ ಅನುಷ್ಠಾನ ಸಾಧ್ಯನೇ ಇಲ್ಲ. ಆ ಯೋಗ ಮಂತ್ರವನ್ನು ಹೇಳುವಾಗ ಓಂಕಾರ ಬಂದ್ಕೊಳ್ಳೆ ಚಡಪಡಿಸುವಂಥದ್ದು. ಸೊ ಇದೆಲ್ಲ ಬರೀ ಹಿಂದುತ್ವಕ್ಕೆ ಸೀಮಿತಗೊಳಿಸುವಂಥದ್ದು. ಸೊ ಬಹಳ ನೋವು ಕೊಡುವ ಸಂಗತಿಗಳು ಸರ್. ಅದ್ರ ಬಗ್ಗೆ ಬಹಳ ನೇರವಾಗಿ ನೀವು ಹೇಳ್ತೀರಿ.
ಸೊ ಈಗ ಯೋಗದ ಒಂದು ಅಭ್ಯಾಸ, ಯೋಗ ಶಿಕ್ಷಣ, ಯೋಗದ ಅನುಷ್ಠಾನ, ಯೋಗದ ಒಂದು ಜೀವನ ಕ್ರಮ, ಯೋಗದ ಒಂದು ಜೀವನ ವಿಧಾನ ಅಂತ ತಗೊಂಡ್ರೆ ನಾವು ಅದನ್ನು ಏನು ಗಮನಿಸಬೇಕು ಅಂತಂದರೆ, ನಮ್ಮ ಅನಾದಿ ಕಾಲದಿಂದ ಬಂದಂತಹ ಒಂದು ಶಾಸ್ತ್ರ, ಅದರ ಒಂದು ಪರಂಪರೆ, ಅದರ ಒಂದು ರಚನೆ, ಅದರ ಒಂದು ರೀತಿ ನೀತಿ ಕ್ರಮ, ಅದೆಲ್ಲ ಸತ್ಯ, ಅದೆಲ್ಲ ಒಳ್ಳೆಯದು, ಅದೆಲ್ಲ ಮೆಚ್ಚುವಂಥದ್ದು, ಗೌರವಯುತವಾದ ಸತ್ಯ. ಅದರಲ್ಲಿ ನಾವು ಯಾವುದು ಗಮನಿಸಬೇಕು ಅಂತಂದರೆ, ಅದನ್ನು ಬರೇ ಒಂದು ಹಿಂದುತ್ವ ಅಥವಾ ಬರೇ ಒಂದು ವರ್ಗಕ್ಕೆ ಸೀಮಿತಗೊಳಿಸುವಂಥದ್ದು ಅಷ್ಟು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ನೇರವಾಗಿ ಮಂತ್ರಕ್ಕೊಂದು ಶಕ್ತಿ ಇದೆ, ಒಪ್ತೀನಿ. ಆ ಒಂದು ಪ್ರಾರ್ಥನೆಗೆ ಒಂದು ಶಕ್ತಿ ಇದೆ, ಅದು ಒಪ್ತೀನಿ. ಮಂತ್ರದ ಮೂಲಕ ಯೋಗ ಮಾಡಬೇಕು, ಅದು ಕೂಡ ಒಪ್ತೀನಿ. ಆದರೆ ನಾವು ಅದನ್ನು ಕಡ್ಡಾಯವಾಗಿ ಮಾಡುವಂಥದ್ದು, ಜನರ ಮೇಲೆ ಹೇರುವಂಥದ್ದು, ಇದು ಮಾಡಿದ್ರಿಂದ ಮಾತ್ರ ಈ ಫಲಿತಾಂಶ ಸಾಧ್ಯ, ಈ ರೀತಿ ಹೇಳುವಂಥದ್ದು ಅಷ್ಟು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ನನಗೆ ಯೋಗ ಚಿಕಿತ್ಸೆಗೆ ನಾನು ಯಾವ ಒಂದು ಇದನ್ನು ಗಮನಿಸುವಂಥದ್ದಿಲ್ಲ. ನಾನು ಕಳೆದ ಹಲವಾರು ವರ್ಷದಿಂದ ಡಿವೈನ್ ಪಾರ್ಕ್ ಸರ್ವಧರ್ಮ ಸಮನ್ವಯದ ಕೇಂದ್ರ, ಸರ್ವಧರ್ಮ ಸಮನ್ವಯದ ಕೇಂದ್ರದ ತತ್ವವನ್ನು, ಆ ತತ್ವವನ್ನು ಜಗತ್ತಿಗೆ ಸಾರುವಂತಹ ಒಂದು ಸಂಸ್ಥೆ. ಅದನ್ನು ಡಾಕ್ಟರ್ ಎ ಚಂದ್ರಶೇಖರ್ ಉಡುಪರವರು ಆಡಳಿತ ನಿರ್ದೇಶಕರಾಗಿ ಅದನ್ನು ಜಗತ್ತಿಗೆ ಸಾರ್ತಾ ಇದ್ದಾರೆ. ಈ ಸರ್ವಧರ್ಮ ಸಮನ್ವಯದ ಒಂದು ತತ್ವವನ್ನು ನಾನು ಕೂಡ ಅದಕ್ಕೆ ಬೆಲೆ ಕೊಟ್ಟಿರ್ತೀನಿ. ನನಗೆ ಎಷ್ಟೋ ರೋಗಿಗಳು ಬರ್ತಾರೆ, ಬೇರೆ ಬೇರೆ ವರ್ಗದವರು. ಆ ಬೇರೆ ವರ್ಗದ ಸಂದರ್ಭದಲ್ಲಿ ಅವರ ಏನು ಆಗಬೇಕು ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತೀನಿ. ಯಾವ ರೀತಿ ನನಗೆ ಅತಿ ಮುಖ್ಯವಾಗುವಂಥದ್ದು ಶಿಕ್ಷಣ ಅತಿ ಮುಖ್ಯ, ಚಿಕಿತ್ಸೆ ಅತಿ ಮುಖ್ಯ, ಆ ಕ್ರಮ ಅತಿ ಮುಖ್ಯ, ಏಕಾಗ್ರತೆ ಅತಿ ಮುಖ್ಯ. ಎಷ್ಟೋ ಪ್ರಶ್ನೆ ಕೇಳ್ತಾ ನನಗೂ ಕೂಡ, ನನಗೆ ಓಂಕಾರ ಹೇಳಲಿಕ್ಕೆ ಆಗೋದಿಲ್ಲ. ಓಂಕಾರ ಹೇಳಿದ್ರೆ ನಿಮ್ಮ ಒಂದು ಗಮನ ಇಟ್ಟು ಯಾವ ನಿಮ್ಮ ಒಂದು ತತ್ವ ಇದು ಅದನ್ನು ಮುಂದುವರಿಸಿ. ಆದರೆ ಅಭ್ಯಾಸ ಅತಿ ಮುಖ್ಯ, ಅನುಷ್ಠಾನ ಅತಿ ಮುಖ್ಯ, ಕ್ರಮಬದ್ಧತೆ ಅತಿ ಮುಖ್ಯ, ಏಕಾಗ್ರತೆ ಅತಿ ಮುಖ್ಯ. ಇದಕ್ಕೆ ನಾನು ಜಾಸ್ತಿ ಗಮನ ಕೊಡ್ತೀನಿ. ಹೇಗೆ ಬೇಕಾದರೂ ಮಾಡಿ, ಆದರೆ ದಾರಿ ತಪ್ಪಬೇಡಿ. ದಾರಿ ಅದೇ ಇರಲಿ, ಕ್ರಮಬದ್ಧತೆ ಇರಲಿ. ನಿಮ್ಗೆ ಅದು ಆಗ್ತಾ ಇಲ್ಲ, ಆ ವಿಚಾರವನ್ನು ಬಿಡ್ಬೋದು, ಬೇರೆದನ್ನು ಒಳ್ಳೆಯದನ್ನು ಹಿಡ್ಕೊಳ್ಬೋದು. ಇದೇ ಹಿಡ್ಕೊಳ್ಬೇಕು, ಇದೇ ಮಾಡಬೇಕು, ಇದೇ ಪದ್ಧತಿ, ಅದು ಅಷ್ಟು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಹೌದು. ಕರ್ನಾಟಕದ ಮೊದಲ ಸ್ನಾತಕೋತ್ತರ ವೈದ್ಯರಾಗಿ ಮನೋಚಿಕಿತ್ಸೆಯಲ್ಲಿ, ವಿಶೇಷವಾಗಿ ಯೋಗ ಚಿಕಿತ್ಸೆಯಲ್ಲಿ ಯೋಗ ಸಂದೇಶವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ನಿಮ್ಮ ಮಾತುಗಳ ಧ್ವನಿ ಇದೆ, ಜನ ತನ್ನ ಕೇಳ್ತಾರೆ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಇವತ್ತು ನಿಜವಾಗ್ಲೂ ಕೂಡ ಒಂದು ಸಂದೇಶ ಅಥವಾ ಒಂದು ಸಂತೃಪ್ತಿಯ ಕ್ಷಣ ಯಾವುದು ಅಂತಂದರೆ, ಸ್ಪಂದನ ವಾಹಿನಿಯವರು ಇವತ್ತು ವಿಶೇಷ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಅವರು ಯೋಗದ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಈ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಅತಿ ಮಹತ್ವದ್ದು. ಈ ಯೋಗ ಸಂದೇಶವನ್ನು ನಾನು ಕೊಡಬೇಕು ಅಂತ ನಾನು ಒಂದು ಕೇಳಿಕೊಂಡಿದ್ರಿಂದ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ, ನನಗೆ ಸ್ವಲ್ಪ ಗಲಿಬಿಲಿ ಜಾಸ್ತಿ ಆಗ್ತಾ ಇದೆ, ನನಗೆ ಸ್ವಲ್ಪ ಆತಂಕ ಜಾಸ್ತಿ ಆಗ್ತಾ ಇದೆ, ನನಗೆ ಸ್ವಲ್ಪ ಒಂದು ಸಂಶಯವೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾವುದು ಅಂತಂದರೆ, ಈ ಒಂದು ಬಿಸಿ, ಯೋಗದ ಒಂದು ಬಿಸಿ ಅಥವಾ ಯೋಗಮಯ ಇವತ್ತಿನ ಈ ಕ್ಷಣ ಇನ್ನೊಂದು 2 ದಿವಸ ಅಥವಾ 3 ದಿವಸ ಅಥವಾ 4 ದಿವಸ ಆದರೆ ಇನ್ನು ಎಷ್ಟು ಜನ ಯೋಗವನ್ನು ಮರೀತಾರೋ, ಎಷ್ಟು ಜನ ಯೋಗದ ಬಗ್ಗೆ ಗಮನ ಕೊಡೋದಿಲ್ವೋ, ಇನ್ನು ಎಷ್ಟು ಜನ ಯೋಗ ಅಂದರೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಯೋಗ ದಿನ ಬಂದಾಗ ನೋಡೋಣ ಅನ್ನೋ ಒಂದು ಸ್ಥಿತಿ ತಲುಪ್ತಾರೋ ಅನ್ನೋ ಒಂದು ಕಸಿವಿಸಿ ಇದೆ. ನಾನು ಎಲ್ಲ ಸಮಸ್ತ ವೀಕ್ಷಕರಲ್ಲಿ ಕೇಳ್ಕೊಳ್ಳುವಂಥದ್ದು ಒಂದೇ, ಯಾವುದು ಅಂತಂದರೆ ಯೋಗ ಶಿಕ್ಷಣವನ್ನು ಕ್ರಮಬದ್ಧವಾಗಿ ಕಲಿಯಿರಿ, ಯೋಗ ಶಿಕ್ಷಣವನ್ನು ಸಮರ್ಥ ಗುರುವಿನ ಮೂಲಕ ಕಲಿಯಿರಿ, ಯೋಗ ಶಿಕ್ಷಣವನ್ನು ಸಾಧ್ಯವಾದಷ್ಟು ಅದನ್ನು ಅಳವಡಿಸ್ಕೊಳ್ಳಿ. ಯೋಗ ಶಿಕ್ಷಣ ಸರಳವಾಗಿದ್ದರೆ ಮಾತ್ರ ಅದರಿಂದ ಫಲಿತಾಂಶ ಸಾಧ್ಯ. ಯೋಗ ಶಿಕ್ಷಣವನ್ನು ಅಳವಡಿಸ್ಕೊಳ್ಳಿ, ಆಸಕ್ತಿಯಿಂದ ಅದನ್ನು ಗಮನವಿಟ್ಟು ಮಾಡಿ. ಯೋಗದಿಂದ ಸಾಧ್ಯವಾದಷ್ಟು ಮನೋರೋಗ ದೂರ ಆಗತ್ತೆ, ಯೋಗದಿಂದ ಸಾಧ್ಯವಾದಷ್ಟು ಪರಿಪೂರ್ಣ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ, ಯೋಗದಿಂದ ಸಾಧ್ಯವಾದಷ್ಟು ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ, ಆಧ್ಯಾತ್ಮಿಕ ಆರೋಗ್ಯವು ಕೂಡ ಹೆಚ್ಚಾಗತ್ತೆ ಅಂತ ಇವತ್ತಿನ ಸಂಶೋಧನೆ ಹೇಳಿರುತ್ತೆ. ಯೋಗವನ್ನು ಅಳವಡಿಸ್ಕೊಳ್ಳೋದು ಅತಿ ಮುಖ್ಯ. ಯೋಗಕ್ಕೆ ಅತಿ ಮುಖ್ಯವಾಗಿ ಬೇಕಾಗುವಂಥದ್ದು ಆಸಕ್ತಿ, ಶ್ರದ್ಧೆ, ಪ್ರಯತ್ನ. ಈ 3 ಅತಿ ಮುಖ್ಯವಾದಂಥ ಅಸ್ತ್ರ ಯೋಗದಲ್ಲಿ. ಆ ಅಸ್ತ್ರವನ್ನು ನಾವು ಉಪಯೋಗಿಸಿದರೆ ಆಸಕ್ತಿ, ಪ್ರಯತ್ನ, ಶ್ರದ್ಧೆ, ಈ ಅಸ್ತ್ರವನ್ನು ಉಪಯೋಗಿಸೋಣ. ಯೋಗಾಭ್ಯಾಸವನ್ನು ಮಾಡೋಣ. ಯೋಗ ಅನ್ನುವಂಥದ್ದು ಆಸನಕ್ಕೆ ಮಾತ್ರ ಸೀಮಿತ ಅಲ್ಲ, ಯೋಗ ಅನ್ನುವಂಥದ್ದು ಪ್ರಾಣಾಯಾಮ ಮಾತ್ರ ಸೀಮಿತ ಅಲ್ಲ, ಯೋಗ ಅನ್ನುವಂಥದ್ದು ಧ್ಯಾನಕ್ಕೆ ಮಾತ್ರ ಸೀಮಿತ ಅಲ್ಲ. ಯೋಗ ಅನ್ನುವಂಥದ್ದು ಒಂದು ಪರಿಪೂರ್ಣ ಜೀವನ, ಯೋಗ ಅನ್ನುವಂಥದ್ದು ಒಂದು ಜೀವನ ವಿಧಾನ, ಯೋಗ ಅನ್ನುವಂಥದ್ದು ಒಂದು ಪರಿಪೂರ್ಣವಾದಂಥ ಜೀವನ ಕಲೆ. ನಮ್ಮ ಜೀವನವನ್ನು ಬೆಳಗಿಸ್ಕೊಳ್ಳೋಣ, ನಮ್ಮ ಜೀವನವನ್ನು ಉತ್ತಮಪಡಿಸ್ಕೊಳ್ಳೋಣ, ನಾವು ಉತ್ತಮರಾಗೋಣ, ಇನ್ನೊಬ್ಬರನ್ನು ಉತ್ತಮ ಮಾಡೋಣ. ಅದೇ ಸ್ವಾಮಿ ವಿವೇಕಾನಂದ ಜಗತ್ತಿಗೆ ಹೇಳಿದಂಥ ಸತ್ಯ, ಬಿ ಆ್ಯಂಡ್ ಮೇಕ್. ನೀನು ಉತ್ತಮನಾಗು, ಹಲವರನ್ನು ಉತ್ತಮನಾಗಿಸು. ನೀನು ಅನುಷ್ಠಾನ ಮಾಡು, ಹಲವರಿಗೆ ಅನುಷ್ಠಾನ ಮಾಡುವ ರೀತಿಯಲ್ಲಿ ಸ್ಫೂರ್ತಿಯನ್ನು ತುಂಬು. ನೀನು ಉತ್ತಮನಾಗಿದ್ದರಿಂದ ಹಲವರಿಗೂ ಸ್ಫೂರ್ತಿಯನ್ನು ತುಂಬು. ಈ ಬಿ ಆ್ಯಂಡ್ ಮೇಕನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಯೋಗ ಒಂದು ದೊಡ್ಡ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೌದು ಸ್ನೇಹಿತರೆ, ಇವತ್ತು ಡಿವೈನ್ ಪಾರ್ಕ್ನ ಸಂದೇಶ
ಅಂತಾರಾಷ್ಟ್ರೀಯವಾಗಿ ಮುಟ್ಟಬೇಕು ಅಂತಾದರೆ ಚಂದ್ರಶೇಖರ್ ಉಡುಪರ ಸಾಧನೆ ಬಹಳ ದೊಡ್ಡದು. ಇವತ್ತು ಆಧ್ಯಾತ್ಮಿಕ ಸಾಧಕರಾಗಿ ಇಡೀ ಜಗತ್ತಿಗೆ ಅವರು ದೀಪಸ್ತಂಭವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅದೇ ಪರಂಪರೆಯಲ್ಲಿ ಇವತ್ತು ಡಾಕ್ಟರ್ ವಿ ಉಡುಪ ಅವರು ಮಾತನಾಡಿದ್ದಾರೆ, ಅದೇ ಧ್ವನಿಯಲ್ಲಿ ಮಾತಾಡಿದ್ದಾರೆ. ವಿವೇಕಾನಂದರ ಆವಿರ್ಭಾವ ಆಗ್ತಾ ಇದೆ. 1893ನೇ ಇಸ್ವಿನಲ್ಲಿ ಸೆಪ್ಟೆಂಬರ್ 11ನೇ ತಾರೀಕು ಅಮೆರಿಕದ ಅತಿ ದೊಡ್ಡದಾಗಿರ್ತಕ್ಕಂಥ ಸಭಾಂಗಣದಲ್ಲಿ ಯಾವ ಧಾರ್ಮಿಕ ಸಂದೇಶವನ್ನು, ಯಾವ ಜಾಗತಿಕ ಸಂದೇಶವನ್ನು ವಿವೇಕಾನಂದರು ಕೊಟ್ಟರೋ ಅದೇ ಆಧ್ಯಾತ್ಮ ಪ್ರಭೆ ಮತ್ತೆ ಹುಟ್ಟಿ ಬರ್ತಾ ಇದೆ. ಜೂನ್ 21ನೇ ತಾರೀಕು ಇಡೀ ಜಗತ್ತು ಯೋಗವನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ, ಯೋಗವನ್ನು ಆನಂದಿಸ್ತಾ ಇದೆ. ಸ್ನೇಹಿತರೆ, ಇದು ಒಂದು ದಿವಸಕ್ಕೆ ಸೀಮಿತವಾಗಬಾರ್ದು, ನಿರಂತರವಾಗಿ ಯೋಗ ಪದ್ಧತಿ ಅನುಷ್ಠಾನವಾಗಬೇಕು, ಯೋಗ ನಮ್ಮ ಜೀವನ ವಿಧಾನವಾಗಬೇಕಂತ ಹೇಳೋ ಸಂದೇಶವನ್ನು ಬಹಳ ಪ್ರೀತಿಯಿಂದ ಉಡುಪರು ಕೊಟ್ಟಿದ್ದಾರೆ. ಅವರ ಮಾತಲ್ಲಿ ಧ್ವನಿ ಇದೆ ಸ್ನೇಹಿತರೆ, ಖಂಡಿತವಾಗಿ ತಗೊಳ್ಳೋಣ, ಯೋಗ ದಿನವನ್ನು ಆನಂದಿಸೋಣ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ ಸ್ನೇಹಿತರೆ, ಎಲ್ಲರೂ ಕೂಡ ಯೋಗಿಗಳಾಗೋಣ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಬೀಳ್ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.